ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 3ನೇ ಅಧ್ಯಾಯ 4ನೇ ಶ್ಲೋಕ. ಪಶ್ಯಂತಿ ಯದಾ ರೂಪಂ ಅದಭ್ರ ಚಕ್ಷುಷ ಸಹಸ್ರಪಾದ ಉರುಭುಜಾನನ ಅದ್ಭುತಂ ಅದ್ಭುತಂ ಸಹಸ್ರಾಮೂರ್ತ ಶ್ರವಣ ಅಕ್ಷಿ ನಾಸಿಕಂ ಸಹಸ್ರಮೌಲಿ ಅಂಬರ ಕುಂಡಲ ಉಲ್ಲಸತ್. ಅನುವಾದ: ಭಕ್ತರು ತಮ್ಮ ಪರಿಪೂರ್ಣ ಕಣ್ಣುಗಳಿಂದ ಅಸಾಧಾರಣವಾದ ಪಾದ, ತೊಡೆ, ತೋಳು, ಮುಖಗಳುಳ್ಳ ಪುರುಷನ ದಿವ್ಯ ರೂಪವನ್ನು ಕಾಣುತ್ತಾರೆ. ಆ ದೇಹದಲ್ಲಿ ಸಾವಿರಾರು ತಲೆ, ಕಿವಿ, ಕಣ್ಣು, ಮೂಗುಗಳಿವೆ. ಹೊಳೆಯುವ ಸಾವಿರಾರು ಕಿರೀಟ, ಕರ್ಣಗುಂಡಲ ಹಾರಗಳಿಂದ ಆ ದೇಹವು ವಿಭೂಷಿತವಾಗಿದೆ. ಭಾವಾರ್ಥ: ಬೈ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಭೌತಿಕ ಇಂದ್ರಿಯಗಳಿಂದ ಭಗವಂತನ ದಿವ್ಯ ರೂಪವನ್ನು ನಾವು ಗ್ರಹಿಸಲಾರೆವು. ನೋಡಿ, ಈ ಭೌತಿಕ ಇಂದ್ರಿಯದಿಂದ ಕೃಷ್ಣ ನಮಗೆ ಕಾಣಲಿಕ್ಕೆ ಆಗುದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಭಕ್ತಿ ಸೇವೆಯಿಂದ ನಮ್ಮ ಈ ಭೌತಿಕ ಇಂದ್ರಿಯಗಳು ನೆರಪುಗೊಳ್ಳಬೇಕು. ಭೌತಿಕ ಇಂದ್ರಿಯಗಳು ಕಂಪ್ಲೀಟ್ ವಾಶ್ ಆದ ಮೇಲೆ ಮತ್ತೆ ನಮಗೆ ಭಕ್ತಿ ಸೇವೆ, ಭಕ್ತಿ ಸೇವೆ ಮಾಡಬೇಕು. ಆಗ ಈ ಇಂದ್ರಿಯಗಳು, ಭೌತಿಕ ಇಂದ್ರಿಯಗಳು ಎಲ್ಲ ಡೆಡ್ ಆಗ್ತದೆ. ಡೆಡ್ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಒಂದು ಹಾವಲ್ಲಿ ಈಗ ಎಂತಂದ್ರೆ ಪಾಯ್ಸನ್ ಇರುವ ಹಾವು, ವಿಷ ಇರುವ ಹಾವು, ಅದ್ರಲ್ಲಿ ನೀವು ಪಾಯ್ಸನ್ ತೆಗೆದ್ರೆ ಮತ್ತೆ ಅದು ಎಂತ ಮಾಡಿದ್ರು ಕೂಡ ಏನಾಗುದಿಲ್ಲ. ಅದೇ ರೀತಿ ಭಕ್ತಿ ಸೇವೆಗೆ ಬಂದ್ರೆ ಇಂದ್ರಿಯಗಳು ಉಂಟು, ಆದ್ರೆ ಅದು ನಿಮ್ಗೆ ವಿಷ ತೆಗೆದ ಹಾವಿನಾಗೆ, ಮತ್ತೆ ನಾವು ಆ ಹಾವನ್ನು ಹೀಗೆ ಬಿಡ್ಬೋದು, ಎಂತ ಕಚ್ಚಿದ್ರು ಕೂಡ ಏನಾಗುದಿಲ್ಲ. ಹಾಗಾಗಿ ಈ ರೀತಿ ಮಾಡೋದು, ಅದು ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ. ಯಾವುದೇ ಅಂತ ಹೇಳುದು, ಈ ಧ್ಯಾನ ಮತ್ತೆ ಬೇರೆ ಬೇರೆ ಸರ್ಕಸ್ ಮಾಡ್ತಾರೆ, ಈ ಮೆಡಿಟೇಷನ್ ಅದಿದೆಲ್ಲ ಎಲ್ಲಿಂದ ಕೂಡ ಸಾಧ್ಯ ಇಲ್ಲ. ಒಬ್ಬರು ಹೇಳಿದ್ರು ಎಂತಂದ್ರೆ, ಈ ಬ್ಯಾಚಲ್ಲಿ ಕೂಡ ಹೇಳಿದ್ದಾರೆ, ಲಾಸ್ಟ್ ಬ್ಯಾಚ್ ಎಲ್ಲ ಬ್ಯಾಚಲ್ಲಿ ಹೇಳಿದ್ದಾರೆ. ಇಂಥವ್ರು ಇರ್ತಾರೆ ಅಂದ್ರೆ ತುಂಬಾ ಮಂದಿ ಇರ್ತಾರೆ. ಕೆಲವರು ಹೇಳ್ತಾರೆ, ಕೆಲವರಿಗೆ ನಾಚಿಕೆ ಆಗ್ತದೆ ಹೇಳಲಿಕ್ಕೆ, ಆದ್ರೆ ಇರ್ತಾರೆ ಭಗವದ್ಗೀತೆ ಕ್ಲಾಸಲ್ಲಿ. ಎಂತಂದ್ರೆ ಆತ್ಮ ಇಲ್ಲಿರುವುದಂತೆ, 2 ಉಪ್ಪಿನ ಮಧ್ಯೆ. ಇನ್ನೊಂದು ಪಂಥದವ್ರು ಹೇಳುದು ಎಂತಂದ್ರೆ ಆತ್ಮವು ಬೆನ್ನಿನ ಹಿಂದೆ ಉಂಟಂತ. ಎಲ್ಲೆಲ್ಲಿ ಹೇಳ್ತಾರಪ್ಪ. ಅಂದ್ರೆ ಆಕ್ಚುಲಿ ನಾವು ಭಗವದ್ಗೀತೆ ಪ್ರಕಾರ ಹೋಗ್ಬೇಕು. ಈಶ್ವರ ಸರ್ವಭೂತಾನ ಹೃದಯೇಶ್ವರ ಇಷ್ಟ, ಹೃದಯದ ಭಾಗದಲ್ಲಿ ಇರುವಂಥದ್ದು. ಆದ್ರೆ ನಮಗೆ ಕೃಷ್ಣ ಅಥಾರಿಟಿ ಅಲ್ಲ ಈ ರೀತಿ ಬೋಗಸ್. ಒಬ್ಬಿನಲ್ಲಿ ಉಂಟು, ಅಲ್ಲಿ ಉಂಟು, ಇಲ್ಲಿ ಉಂಟು ಆತ್ಮ, ಎಂತೆಂಥವರಿಗೆ ಹೂವ. ಹಾಗಾಗಿ ಇದಕ್ಕೆಲ್ಲ ಕಾರಣ ಎಂತ? ಇಂದ್ರಿಯಗಳು. ಅದೇ ಇಂದ್ರಿಯವನ್ನು ನಾವು ಭಕ್ತಿ ಸೇವೆ ತೊಡಗಿದ್ರೆ ಇದೆಲ್ಲವೂ ಸರಿಯಾಗ್ತದೆ. ಅದಕ್ಕೆ ಪ್ರಭುಪಾದ ಹೇಳುದು, ಸರ್ಪದ ವಿಷ ತೆಗೆದ ಮೇಲೆ ಆ ಸರ್ಪವು ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ನಮ್ಮ ಇಂದ್ರಿಯಗಳನ್ನು ನಾವು ಭಕ್ತಿ ಸೇವೆಗೆ ತೊಡಗಿದ ಮೇಲೆ ಆ ಇಂದ್ರಿಯಗಳು ನಮ್ಗೆ ಹರಾಸ್ ಮಾಡುವುದಿಲ್ಲ. ಇಲ್ಲದ್ರೆ ನಮ್ಮನ್ನು ಟೋಟಲಿ ನಮ್ಗೆ ಅದು ಎಂತ ಹೇಳುದು, ಚಿತ್ರಹಿಂಸೆ ಮಾಡ್ತದೆ ನಮ್ಮನ್ನು. ಆಗ ಮಾತ್ರ ಭಗವಂತನು ತನಗೆ ತಾನೇ ನಮಗೆ ಗೋಚರನಾಗುವ. ನೋಡಿ, ಯಾವಾಗ ನಾವು ಭಕ್ತಿ ಸೇವೆಯಲ್ಲಿ ತೊಡಗುತ್ತೇವೆ ಆಗ ಗೋಚರನಾಗ್ತಾನೆ. ಒಳಗಿದ್ದಾನೆ ಪರಮಾತ್ಮ ಹೃದಯದಲ್ಲಿ, ಆದ್ರೆ ಈಗ ಮಲಗಿದ ಸ್ಟೇಜಲ್ಲಿ ಇದ್ದಾನೆ. ಅವ ಅಂದ್ರೆ ಎಚ್ಚರವಾಗಬೇಕು. ಅವ ಸ್ಲೀಪಿಂಗ್ ಮೋಡಿಂದ ಅವ ಹೊರಗೆ ಬರಬೇಕು, ಜಾಗೃತ ಇದಕ್ಕೆ ಬರಬೇಕು. ಇದಕ್ಕೆ ಚೈತನ್ಯವು ಆ ಒಂದು ಪದ್ಯ ಕೂಡ ಹೇಳಿದ್ದಾರೆ, ಜೀವ ಜಾಗೋ ಜೀವ ಜಾಗೋ जीव जागो गौरा चांद बोले, जीव जागो गौरा चांद बोले, कता निद्रा चाहो माया पिशाची रखोले, जीव जागो ಗೌರಾ ಚಾಂದ್ ಬೋಲೆ. ಅಂದ್ರೆ ಆ ಪರಮಾತ್ಮ ಎಚ್ಚೆತ್ತೇಳ್ಬೇಕು. ಅದು ಹೆಚ್ಚು ಅವ ಹೇಗೆ ಮಲಗಿದ ಸ್ಟೇಜಿಂದ ಗೋಚರ ಆಗುದು ಹೇಗೆ? ಈ ಭಗವಂತನ ಸೇವೆಯಿಂದ. ಸೇವೆ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಸೇವೆ ಸ್ಟಾರ್ಟ್ ಆಗೋದು ನಾಲಿಗೆಯಿಂದ. ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದರಿಂದ ಸೇವೆ ಸ್ಟಾರ್ಟ್ ಆಗುವಂಥದ್ದು. ಇದು ಫಸ್ಟ್ ಸೇವೆ. ನಾಲಿಗೆಗೆ ನಾವು ಸೇವೆ ಕೊಡ್ಬೇಕು, ನಾಲಿಗೆಯಿಂದ ಸ್ಟಾರ್ಟ್ ಆಗುವಂಥದ್ದು. ಮತ್ತೆ ನಾಲಿಗೆಗೆ ನಾವು ಒಂದು ಈ ಮಂತ್ರವನ್ನು ಹೇಳೋದು, ಮತ್ತೆ ಕೃಷ್ಣ ಪ್ರಸಾದ್ ತಿನ್ನೋದು. ಪ್ರಭುಪಾದ ಹೇಳ್ತಾರೆ, 2 ಸೈಮಲ್ಟೇನಿಯಸ್, ಬೋತ್ ಶುಡ್ ಗೋ ಇನ್ ಎ
ಪ್ರಾಪರ್ ಮ್ಯಾನರ್ ಪ್ರಬೋಧ ಹೇಳ್ತಾರೆ. ಎರಡು ಕೂಡ ಒಟ್ಟೊಟ್ಟಿಗೆ ಹೋಗ್ಬೇಕಂತ. ಒಂದು ಜಪ ಮಾಡ್ಬೇಕು, ಕೃಷ್ಣ ಪ್ರಸಾದ ತಿನ್ಬೇಕು, ಆಗ ನಾವು ರ್ಯಾಪಿಡ್ ಪ್ರೋಗ್ರೆಸ್ ಆಗ್ತೇವೆ ಭಕ್ತಿಯಲ್ಲಿ. ಶುದ್ಧವಾದ ಭಕ್ತಿ ಸೇವೆಯಿಂದ ಮಾತ್ರ ಭಗವಂತನ ನಾವು ಕಾಣಬಹುದೆಂದು ಭಗವದ್ಗೀತೆಯಲ್ಲಿ ದೃಢೀಕೃತವಾಗಿದೆ. ಭಕ್ತಾಮ ಅಭಿಜಾನಾತಿ, ಇವತ್ತು ನಾವು ಅಧ್ಯಾಯ ಕಲ್ತೇವೆ. ಹಾಗಾಗಿ ಭಕ್ತರಿಗೆ ಮಾತ್ರ ಕೃಷ್ಣನನ್ನು ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಕೇವಲ ಭಕ್ತಿ ಸೇವೆ ಮಾತ್ರ ಭಗವಂತನ ಸಾನ್ನಿಧ್ಯವನ್ನು ನಮಗೆ ದೊರಕಿಸಬಲ್ಲದೆಂದು ವೇದೋಕ್ತವಾದ ಸಂಗತಿ. ನೋಡಿ, ಪ್ರಭುಪಾದ ಯಾಕೆ ಇದನ್ನು ಭಕ್ತಿ ಸೇವೆಗೆ ಇಷ್ಟು ಸೆಸ್ ಮಾಡ್ತಾ ಇದ್ದಾರೆ? ಯಾಕೆಂದ್ರೆ ಜೀವಿಯ ಸ್ವರೂಪ ನಿತ್ಯ ಕೃಷ್ಣದಾಸ್. ನಾವು ಸೇವಕರು ಕೃಷ್ಣನ, ಹಾಗಾಗಿ ನಾವು ಸೇವೆ ಮಾಡಬೇಕು, ಭಕ್ತಿ ಸೇವೆ, ಕೃಷ್ಣನ ಸೇವೆ ಮಾಡಬೇಕು. ಆದರೆ ಈಗ ನಾವು ಸೇವೆ ಮಾಡ್ತಿದ್ದೇವೆ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಇಂದ್ರಿಯಗಳ ಸೇವೆ ಮಾಡ್ತಿದ್ದೇವೆ. ಮತ್ತೆ ನಮ್ಮ ಹೆಂಡತಿ, ಮಕ್ಕಳು, ಕುಟುಂಬ, ಮತ್ತೆ ನಮ್ಮ ಗ್ರಾಮ, ಮತ್ತೆ ನಮ್ಮ ಜಿಲ್ಲೆ, ಮತ್ತೆ ರಾಜ್ಯ, ಮತ್ತೆ ನಮ್ಮ ದೇಶ, ಈ ರೀತಿ ಬೇರೆ ಬೇರೆ ಸೇವೆ ಮಾಡ್ತಿದ್ದೇವೆ. ಪ್ರಭುಪಾದ ಹೇಳ್ತಾರೆ ನಾವು ಅದನ್ನು ಡೌಟಿಯಲ್ಲಿ ಮಾಡ್ಬೇಕಂತೆ. ಸೆಂಟ್ರಲ್ ಕೃಷ್ಣನ ಇಡಿ, ಮತ್ತೆ ಉಳಿದದೆಲ್ಲ ಮಾಡಿ. ಕೃಷ್ಣನಿಗೆ ಸೇವೆ ಮಾಡಿ, ಮತ್ತೆ ನೀವು ಉಳಿದ ಎಲ್ಲ ಕೆಲಸ ಮಾಡಿ. ಆದ್ರೆ ಈಗ ಹಾಗೆಲ್ಲ ಸೆಂಟ್ರಲ್ ಕೃಷ್ಣ ಇಲ್ಲ, ನಾವು ಉಳಿದೆಲ್ಲ ಮಾಡ್ತಾ ಇದ್ದೇವೆ. ಸೆಂಟ್ರಲ್ ಬೇರೆ ಉಂಟು, ಸೆಂಟ್ರಲ್ ಕೃಷ್ಣ ತರಬೇಕು, ಆಗ ಮನೆ ವೈಕುಂಠ ಆಗ್ತದೆ, ಅದರಲ್ಲಿ ಡೌಟ್ ಇಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಭಗವಂತನು ಸದಾ ಭಕ್ತಿಯ ಅಂಜನ ಹೆಚ್ಚಿದ ಭಕ್ತರ ಕಣ್ಣಿಗೆ ಮಾತ್ರ ಗೋಚರವಾಗುವೆನೆಂದು ಹೇಳಲಾಗಿದೆ. ಅಂದ್ರೆ ಬ್ರಹ್ಮ ಸಂಹಿತೆ ಕೂಡ ಉಂಟು, ಬ್ರಹ್ಮ ಸಂಹಿತೆ ನೋಡು. ಓಕೆ, ಬ್ರಹ್ಮ ಸಂಹಿತೆ ಕೂಡ ಭಗವಂತನು ಸದಾ ಭಕ್ತಿಯ ಅಂಜನ ಹಚ್ಚಿದ ಭಕ್ತರ ಕಣ್ಣಿಗೆ ಮಾತ್ರ ಕಾಣ್ತಾನಂತ ಉಂಟು. ಆನಂದ ಚಿನ್ಮಯ ರಸ ಪ್ರತಿಭಾವಿತಾಭಿ ಸ್ಥಾಭಿರೇವ ನಿಜ ರೂಪದ ಕಲಾಭಿ ಗೋಲೋಕೇವ ನಿವಸ ಅಖಿಲಾತ್ಮಭೂತ ಗೋವಿಂದ ಮಾದಿ ಪುರುಷಂ ತಮಹಾಂಬಾಜ. ಮತ್ತೆ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಭಗವಂತ ಸದಾ ಭಕ್ತಿಯ ಅಂಜನ ಹೆಚ್ಚಿದ ಭಕ್ತರ ಕಣ್ಣಿಗೆ ಮಾತ್ರ ಪ್ರೇಮಾಂಜನ ಸುರಿದ ಭಕ್ತಿ ವಿಲೋಚನೆಯ ಸಂತಸ ದೇವೃದೇಶ ವಿಲೋಕಯಂತಿ ಎಂ ಶ್ಯಾಮ್ ಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದ ಮಾದಿ ಪುರುಷಂ ತಮಂ ಭಜಾಂ. ಇಲ್ಲಿ ಹೇಳಿದ್ದಾರೆ ಬ್ರಹ್ಮ ಸಂಹಿತೆಯಲ್ಲಿ ಕೂಡ. ಹಾಗಾಗಿ ಇದು ಉಂಟು. ಆದ್ದರಿಂದ ತಮ್ಮ ಭಕ್ತಿ ಸೇವೆಯಿಂದ ಭಗವಂತನ ದಿವ್ಯ ರೂಪವನ್ನು ಕಣ್ಣಾರೆ ಕಂಡ ಭಕ್ತರ ಮಾರ್ಗದರ್ಶನವನ್ನು ನಾವು ಪಡೆಯಬೇಕು. ಯಾರು ಕೃಷ್ಣನ್ ಕಂಡಿದ್ದಾರೆ, ಈಗ ಪ್ರಭುಪಾದ ಯಾವಾಗಲೂ 24 ಗಂಟೆ ಕೃಷ್ಣನ ಲೀಲಾ ಸ್ಮರಣೆ ಇರ್ತಾರೆ. ಅಂದ್ರೆ ಯಾವಾಗಲೂ ಕಾಣ್ತಾರೆ, ಯಾಕಂದ್ರೆ ಶುದ್ಧ ಭಕ್ತರು. ಅವರಿಗೆ 24 ಗಂಟೆಯಲ್ಲಿ ಅವರ ಕಾಳಹರಣ ಮಾಡುವುದಿಲ್ಲ. ಪ್ರಭುಪಾದ ನೋಡಿ, ಪ್ರಭುಪಾದ ದಿವಸದಲ್ಲಿ 2 ಗಂಟೆ ಮಲಗ್ತಾ ಇದ್ರು. ಯಾಕೆ ಪ್ರಭುಪಾದ ಹೇಳುವಂಥದ್ದು? ಆದ್ರೆ ಪ್ರಭುಪಾದ ನಮ್ಗೆ 2 ಗಂಟೆ ಹೇಳಿಲ್ಲ, 6 ಗಂಟೆ ಮಲಗಲಿಕ್ಕೆ ಹೇಳಿದೆ. ಯಾಕಂದ್ರೆ ಯು ಶುಡ್ ಯೂಸ್ ಯುವರ್ ತಮೋಗುಣ ಫಾರ್ ಸ್ಲೀಪಿಂಗ್ ಅಂತ ಹೇಳ್ತಾರೆ ಪ್ರಭುಪಾದ. ರಾತ್ರಿ ತಮೋಗುಣ, ಹಾಗಾಗಿ ಯೂಸ್ 6 hours. ಅದೇ ಪ್ರಭುಪಾದ 2 ಗಂಟೆ ಮಲಗ್ತಾ ಇದ್ರು, 10 ರಿಂದ 12. ಮತ್ತೆ ಅವ್ರು ಬರಿತಾ ಇದ್ರು. ಯಾಕಂದ್ರೆ ಅವರು ನಮ್ಗೆ ಹಾಗೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನಾವು ಒಂದು ವೇಳೆ ಮಧ್ಯರಾತ್ರಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ಬರಿಬೋದಂತೆ, ಆದ್ರೆ ಅದನ್ನು ಯಾರು ಓದ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅದು ಪ್ರಭುಪಾದ ಹಾಗೆಲ್ಲ. ಅವ್ರು ನೋಡಿ ಭಕ್ತಿವೇದ ಅಂತ ಭಾವಾರ್ಥ ಕೊಟ್ಟಿದ್ದಾರೆ. ಭಕ್ತಿವೇದನ ಭಾವಾರ್ಥ ಸುಲಭದಲ್ಲ, ಅದು ಅಂದ್ರೆ ತುಂಬಾ ಜಟಿಲ ಅಂದ್ರೆ 15 ಪ್ರೀವಿಯಸ್ ಆಚಾರ್ಯರು ಅವರು ಎಂತ ಹೇಳುದು, ಅವರ ಪುಸ್ತಕವನ್ನು ಕೊಟ್ಟು ಓದಿ, ಅದು ಕೂಡ ಎಲ್ಲ ಸಂಸ್ಕೃತದಲ್ಲಿ ಇರುವಂಥದ್ದು. ಮತ್ತೆ ಇಲ್ಲಿ ಬರಿಬೇಕು. ಹೇಗೆಂದ್ರೆ ನೋಡಿ, ನೆಕ್ಸ್ಟ್ ಈಗ 5ನೇ ಶ್ಲೋಕಕ್ಕೆ ಪ್ರಭುಪಾದ ಎಷ್ಟು 3 ಪೇಜ್ ಬರೆದಿದ್ದಾರೆ. ಅದು ಹೇಗೆ ಗೊತ್ತಾಗುದು? ಒಂದಕ್ಕೆ 3 ಪೇಜ್ ಬರಿಬೇಕು, ಒಂದಕ್ಕೆ 1 ಪ್ಯಾರ ಬರಿಬೇಕು, ಒಂದಕ್ಕೆ ಭಾವಾರ್ಥ ಕೊಡುದಿಲ್ಲ ಪ್ರಭುಪಾದ. ಯಾಕೆಂದ್ರೆ ಅದು ಆ ಭಕ್ತಿಯಲ್ಲಿ ಉನ್ನತ ಮಟ್ಟಕ್ಕೆ ಹೋದ ಮೇಲೆ ಮಾತ್ರ ಅದು ಗೊತ್ತಾಗುದು. ಹಾಗಾಗಿ ಮಾಮೂಲಿ ಅಲ್ಲ ಭಾವಾರ್ಥ ಪ್ರಭುಪಾದ ಇದು. ಹಾಗೆ ಪ್ರಭುಪಾದ ರಾತ್ರಿ ಅದನ್ನು ಬರೀಲಿಕ್ಕೆ ಯೂಸ್ ಮಾಡ್ತಿದ್ರು. 12 ಗಂಟೆಯಿಂದ 5 ಗಂಟೆ ತನಕ ಬರಿತಾ ಇದ್ರು, ಎಲ್ಲವನ್ನು ಬರಿತಾ ಇದ್ರು. ಹಾಗಾಗಿ ಅದನ್ನು ತಮ್ಮ ಭಕ್ತಿ ಸೇವೆಯಿಂದ ಭಗವಂತನ ದಿವ್ಯ ರೂಪ ಕಣ್ಣಾರೆ ಕಂಡ ಭಕ್ತರ ಮಾರ್ಗದರ್ಶನ ನಾವು ಪಡೆಯಬೇಕು. ಶುದ್ಧ ಭಕ್ತರು ಪ್ರಭುಪಾದ ಅಂತ ಅವರ ಮಾರ್ಗದರ್ಶನ ನಾವು ಪಡಿಬೇಕು. ಕಣ್ಣಾರೆ ಕಂಡಿದ್ದಾರೆ. ಯಾಕಂದ್ರೆ ಪ್ರತಿ ಸತಿ ಕೀರ್ತನ ಆಗುವಾಗ ಅವರು ಟ್ರಾನ್ಸ್ಗೆ ಹೋಗ್ತಾ ಇದ್ರು, ಮತ್ತೆ ಭಕ್ತರು ಹೋಗಿ ಅವರನ್ನು ಎಬ್ಬಿಸ್ತಾ ಇದ್ರು. ಆಗ ಅವ್ರು ಹೇಳ್ತಿದ್ರು ನಾರದ ಮುನಿ ಬಂದಿದ್ರು, ಮತ್ತೆ ಎಲ್ಲ ಈ ಗೋಲೋಕದಿಂದ ಎಲ್ಲ ಬಂದಿದ್ರು ಅಂತ ಹೇಳ್ತಿದ್ರು. ಯಾಕಂದ್ರೆ ಅದು ಕಾಣ್ತದೆ ಅವರಿಗೆ, ಸುಮ್ಮನೆ ಹೇಳುದಲ್ಲ, ಸುಮ್ಮನೆ ಎಷ್ಟು ದಿವಸ ಹೇಳ್ಬೋದು. ಇದು ತುಂಬಾ ಸತ್ಯ ಆಗಿದೆ ಪ್ರಭುಪಾದಿಗೆ. ಹಾಗಾಗಿ ಇನ್ನು ನಾನು ಕೂಡ ಈಗ ಕೀರ್ತನ ಮಾಡುವಾಗ ಹೀಗೆ ನಮ್ಗೆ ಇದು ಅದು ಸಹಜೀಯ. ನೋಡಿ, ನಾವು ಹಿಪೋಕ್ರೇಟ್ ಆಗಬಾರ್ದು. ಎಂತಂದ್ರೆ ಒಬ್ರು ಹೀಗೆ ಮಾಡಿದ್ರು ಈ ಒಂದು 20-25 ವರ್ಷ ಹಿಂದೆ ನಮ್ಗೊಂದು ಸೀನಿಯರ್ ಡ್ಯೂಟಿ ಹೇಳಿದ್ರು. ಎಂತಾಯ್ತಂದ್ರೆ ಅವರು ಕೃಷ್ಣ ಪ್ರಜ್ಞೆ ಸೇರಿ ಒಂದು 6 ತಿಂಗಳಲ್ಲಿ ಒಟ್ಟಿಗೆ ಒಂದು 200 ಜನ ಜಪ ಮಾಡ್ತಿದ್ದಾರೆ. ಅಲ್ಲಿ ಅವರು ಜಪ ಮಾಡ್ತಾ ಕೂಗ್ಲಿಕ್ಕೆ, ಆಕ್ಚುಲಿ
ಜಪ ಅಂದ್ರೆ ನಮ್ಗೆ ಕೂಗು ಬರ್ಬೇಕಂತ. ಆದ್ರೆ ಅದಕ್ಕೆ ನಾವು ಕೂಗು ಬರೋದಂದ್ರೆ ಆರ್ಟಿಫಿಷಿಯಲ್ ಕೂಗು ಕ್ರಿಯೇಟ್ ಮಾಡೋದಲ್ಲ, ಅಂದ್ರೆ ಕ್ರೈಯಿಂಗ್ ಔಟ್ ಫಾರ್ ಲಾರ್ಡ್. ಜಪ ಅಂದ್ರೆ ಓ ರಾಧಾರಾಣಿ ನನ್ನ ಸೇವೆಯಲ್ಲಿ ತೊಡಗಿಸು ಅಂತ ಹೇಳುವಂಥದ್ದು. ಹಾಗೆ ನಾವು ಜಪ ಮಾಡ್ತಾ 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 ಈಗ ಶುದ್ಧ ಭಕ್ತರು ಪ್ರಭುಪಾದ ಅವರು ಅಂದ್ರೆ ಆ ಸ್ಟೇಜ್ ಅಲ್ಲಿ ಇದ್ದಾರೆ. ಆದ್ರೆ ಒಬ್ಬ ಹುಡುಗಿ ಅಂತ ಮಾಡಿದ್ದನ್ನು ಕೇಳಿದ ಪಾಠ, ಒಬ್ಬರು ಸೀನಿಯರ್ ಡ್ಯೂಟಿ ಮಾಡೋದನ್ನು ಕೇಳಿದ, ಮತ್ತೆ ಅವ ಅಲ್ಲಿ ಕೂಡ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಇಮಿಡಿಯೇಟ್ ಅವರಿಗೆ ಗೊತ್ತಾಯ್ತು ಸೀನಿಯರ್ ಡ್ಯೂಟಿಗೆ ಇದು ಸಹಜೀಯ ಅಂತ, ಹಿಪೋಕ್ರೇಟ್. ಹಾಗೆ ನಾವು ಕೂಡ ಶುದ್ಧ ಭಕ್ತರು ಮಾಡಿದ ಅಂತ ನಾವು ಕೂಡ ಮಾಡ್ಲಿಕ್ಕಿಲ್ಲ. ನಾಳೆ ನಾವು ಕೂಡ ಕಣ್ಣೀರನ್ನು ಜಪ ಮಾಡುವಾಗ ಇಲ್ಲ, ಅನುಸರಣೆ ಅನುಕರಣೆ. ಶುದ್ಧ ಭಕ್ತರನ್ನು ನಾವು ಅನುಕರಣೆ ಮಾಡ್ಲಿಕ್ಕಿಲ್ಲ, ಅನುಸರಣೆ ಮಾತ್ರ ಮಾಡ್ಲಿಕ್ಕೆ, ದಯವಿಟ್ಟು ತಿಳ್ಕೊಳ್ಳಿ. ಹಾಗಾಗಿ ಇದು ತುಂಬಾ ಮುಖ್ಯ. ಏಕೆಂದ್ರೆ ಭಕ್ತಿಯ ಅಂಜನದಿಂದ ಶುದ್ಧವಾದ ಪರಿಪೂರ್ಣ ಲೋಚನಗಳಿಂದ ಅವರು ಭಗವಂತನ ಈಗಾಗಲೇ ಕಂಡಿದ್ದಾರೆ. ನೋಡಿ, ಈಗಾಗಲೇ ಕಂಡಿದ್ದಾರೆ. ಭೌತಿಕ ಜಗತ್ತಿನಲ್ಲೂ ಕೂಡ ನಾವೇ ಸ್ವಂತವಾಗಿ ಎಲ್ಲವನ್ನು ನೋಡುವುದಿಲ್ಲ. ಸ್ವಂತವಾಗಿ ನಮ್ಗೆ ಯಾವ್ದು ಭೌತಿಕ ಜಗತ್ತು ಕಾಣುವುದಿಲ್ಲ. ಈಗಾಗಲೇ ನೋಡಿ ಅನುಭವಿಸಿದವರ ಅನುಭವದ ಮೂಲಕ ನೋಡ್ತೇವೆ. ಹೇಗೆಂದ್ರೆ ಈಗ ಇದರಲ್ಲಿ ಎಷ್ಟು ಮಂದಿ, ನಿಮ್ಮಲ್ಲಿ ಪ್ರಶ್ನೆ ಕೇಳುವ, ಅಮೆರಿಕ ನೋಡಿದ್ದೀರಿ? ಸ್ವತಃ ಹೋಗಿ ಒಂದು ನಿಮಿಷ. ಹರೇ ಕೃಷ್ಣ, ಎಷ್ಟು ಮಂದಿ ನೋಡಿದ್ದೀರಿ ಅಮೆರಿಕ ಸ್ವತಃ ಹೋಗಿ? ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿ. ಎಸ್, ಗುರುಜಿ. ಯಾರು ನೋಡ್ಲಿಲ್ವಾ ಅಮೆರಿಕ? ಸ್ವತಃ ಹೋಗಿದ್ದೀರಿ ಯಾರಾದ್ರೂ? ನಾನು ಹೋಗಿದ್ದೀನಿ ಪ್ರಭುಜಿ. ಶಶಿ ಅವರು ಹೋಗಿದ್ದಾರೆ. ಓಕೆ, ಎಸ್. ಬೇರೆ ಅವರು ಇಲ್ಲ? ಓಕೆ, ಎಸ್. ಆದ್ರೆ ಇದರ ಅರ್ಥ ಅಮೆರಿಕ ಉಂಟೇ ಇಲ್ವಾ? ನೀವು ಹೋಗ್ಲಿಲ್ಲ, ಉಂಟೇ ಇಲ್ವಾ? ಇದೆ. ಯಾಕೆಂದ್ರೆ ಹೋಗಿದವರು ಹೇಳಿದ್ದಾರೆ ಉಂಟ ಅಂತ. ಎಸ್, ನನಗೆ ಇದು ಬೇಕಿತ್ತು ಅಷ್ಟೇ. ಅದೇ ರೀತಿ ನೋಡಿ, ಈಗಾಗಲೇ ನೋಡಿ ಅನುಭವಿಸಿದರ ಅನುಭವದ ಮೂಲಕ ನೋಡ್ತೇವೆ. ಇದು ಭೌತಿಕ ಲೋಕದಲ್ಲಿ. ಅಂದ್ರೆ ನಾವು ಅಮೆರಿಕ ನೋಡಿಲ್ಲ, ಹೋದವರು ಉಂಟಂತ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ಕೂಡ ಹಾಗೆ. ನಾವು ಕೃಷ್ಣ ನೋಡಿಲ್ಲ, ಪ್ರಭುಪಾದ ಶುದ್ಧ ಭಕ್ತರು ನೋಡಿದ್ದಾರೆ. ಹಾಗಾಗಿ ನಾವು ಅವರ ಅನುಭವದ ಇದಕ್ಕೆ ಹೋಗುವಂಥದ್ದು. ಸಿಂಪಲ್ ನೋಡಿ, ಪ್ರಭುಪಾದ ಅರ್ಥವಾಗಿ ನಮ್ಗೆ ಇಲ್ಲಿ ಹೇಳಿದ್ದಾರೆ. ಯಾರು ದಡ್ಡನಿಗೂ ಕೂಡ ಇದು ಅರ್ಥ ಆಗಬೇಕಂತ. ಭೌತಿಕ ವಸ್ತುಗಳಿಗೆ ಸಂಬಂಧಿಸಿ ಇದು ನಿಜವಿರುವಾಗ ದಿವ್ಯ ವಸ್ತುವಿಗೆ ಸಂಬಂಧಿಸಿ ಇದು ಇನ್ನೂ ನಿಜ. ಯಾಕೆಂದ್ರೆ ಭೌತಿಕ ಲೋಕದಲ್ಲಿ ಈಗ ಆಫ್ಟರ್ ಆಲ್ ಒಂದು ಅಮೆರಿಕ ಏನೂ ಅಲ್ಲ. ಕೃಷ್ಣನ ಈ ಮಹಾವಿಷ್ಣು ಕೋಟಿಗಟ್ಟಲೆ ಬ್ರಹ್ಮಾಂಡ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಸಣ್ಣ ಒಂದು ಧೂಳು ಕೂಡ ಅಲ್ಲ ಯಾವುದು ಅಮೆರಿಕ. ಹಾಗಾಗಿ ಎಲ್ಲಿ ನೋಡಿ ಪ್ರಭುಪಾದ ಸೆಂಟೆನ್ಸ್ ನೋಡಿ, ಭೌತಿಕ ವಸ್ತುಗಳಿಗೆ ಸಂಬಂಧಿಸಿ ಇದು ನಿಜವಾಗಿ ಇರುವಾಗ ದಿವ್ಯ ವಸ್ತುವಿಗೆ ಸಂಬಂಧಿಸಿ ಇದು ಇನ್ನೂ ನಿಜ. ಕರೆಕ್ಟ್. ಪ್ರಭುಪಾದ ಗೊತ್ತುಂಟು. ಯಾಕೆಂದ್ರೆ ಜನರು ಭೌತಿಕವನ್ನು ನಂಬುತ್ತಾರೆ, ಇದನ್ನು ನಂಬುದಿಲ್ಲ. ಹಾಗಾಗಿ ಅದನ್ನು ಪ್ರಭುಪಾದಲ್ಲಿ ಕೊಟ್ಟಿದ್ದಾರೆ. ಆದುದರಿಂದ ತಾಳ್ಮೆ ಮತ್ತು ನಿರಂತರ ಪ್ರಯತ್ನಶೀಲತೆಯಿಂದ ಮಾತ್ರ ನಾವು ದಿವ್ಯವಸ್ಥೆನ ಸಾಕ್ಷಾತ್ಕಾರ ಪಡೆಯುವುದು. ತಾಳಿದವನು ಬಾಳಿಯ. ಪ್ರಭುಪಾದ ಹೇಳ್ತಾರೆ, ಈಗ ಒಬ್ಬ ಬಂದು ಹೇಳುವಂಥದ್ದು, ಪ್ರಭುಪಾದ ನಾನು 2 ವರ್ಷ ಜಪ ಮಾಡ್ತಿದ್ದೇನೆ, ನಾನು ಕೃಷ್ಣನ ಕಾಣಲಿಲ್ಲ. ಪ್ರಭುಪಾದ ಹೇಳ್ತಾರೆ, ಸ್ವಲ್ಪ ತಾಳ್ಮೆ ಇರಲಿ. 2 ವರ್ಷದಲ್ಲಿ ಕಾಣುವುದಿಲ್ಲ, ನೀನು ಜಪ ಮಾಡ್ತಾ ಇರು, ಪ್ರಾಕ್ಟೀಸ್ ಮಾಡ್ತಾ ಇರು, ಕಾಣ್ತದೆ. ವೆರಿ ಸೂನ್ ನಿನಗೆ ಸಿಗ್ತದೆ, ದರ್ಶನ ಸಿಗ್ತದೆ. ಟೆನ್ಷನ್ ಮಾಡಬೇಡ, ಜಪ ಮಾಡ್ತಾ ಇರು. ಹಾಗೆ ಜನರಿಗೆ ಎಂತ ಅಂದ್ರೆ ಇಮಿಡಿಯೇಟ್ ಇನ್ಸ್ಟಾ ಅಂದ್ರೆ ಈಗ ನೋಡಿ, ಹಿಂದಿನ ಕಾಲದಲ್ಲಿ ಈ ಎಂತಂದ್ರೆ ನೀರು ದೋಸೆ ಮಾಡ್ತೇವಲ್ಲ, ನೀರು ದೋಸೆಗೆ ನಾವು ಗ್ರೈಂಡ್ ಮಾಡಿ ಮಾಡ್ತೇವೆ. ಈಗ ಅದು ರೆಡಿ ಮಿಕ್ಸ್ ಅಂದ್ರೆ ಅದು ಸಿಗ್ತದೆ, ಅದನ್ನು ಡೈರೆಕ್ಟ್ ನೀರಿಗೆ ಹಾಕಿ ಮತ್ತೆ ನೀರು ದೋಸೆ ಮಾಡ್ಬೋದು. ಹಾಗೆ ಎಲ್ಲರಿಗೂ ಇನ್ಸ್ಟಾ ಅಂದ್ರೆ ಕರೀಲಿಕ್ಕೆಲ್ಲ ಬೇಡ ಜನರಿಗೆ. ಹಾಗಾಗಿ ಅದೇ ರೀತಿ ಇದು ಕೂಡ ದೇವರು ಕೂಡ ಇಮಿಡಿಯೇಟ್ ಸಿಗ್ಬೇಕು ಅವರಿಗೆ. ಈಗ ನಂದು ಎರಡನೇ ಬ್ಯಾಚ್ ಅಲ್ಲಿ ನಾನು ಒಂದು ಹೆಂಗಸಿಗೆ ಹೇಳಿದೆ ಅಂತಂದ್ರೆ, ನಂದು ರಾತ್ರಿ ಬ್ಯಾಚ್ ಏನ 2ನೇ ಬ್ಯಾಚ್ 3ನೇ ಬ್ಯಾಚ್ ಗೊತ್ತಿಲ್ಲ ಕರೆಕ್ಟ್. ನೀವು ಈ ಜಪ ಮಾಡಿ ಮತ್ತೆ ನೀವು ಕೀರ್ತನ ಮಾಡಿ ಮತ್ತೆ ನೀವು ಓದಿ ಅಂತ ಹೇಳಿದ್ರು. ಮತ್ತೆ ನಿಮ್ಗೆ ಕೃಷ್ಣ ಕಾಣ್ಬೋದು ಅಂತ. 4 ದಿವಸ ಬಿಟ್ಟು ನಾನು ನೀವು ಹೇಳಿದಾಗೆ ಮಾಡಿದೆ, ನನಗೆ ಕೃಷ್ಣ ಕಾಣಲಿಲ್ಲ. 4 ದಿವಸ ಮಾಡಿದ್ರು, ಜಪ ಮಾಡಿದ್ರು, ಮನೆಯಲ್ಲಿ ಕೀರ್ತನ ಮಾಡಿದ್ರು, ಓದಿದ್ರು. ನಾನು ಅವ್ರು ಹೇಳಿದೆ, ಹೀಗೆ ಮಾಡಿದ್ರೆ ನಿಮ್ಗೆ ಕೃಷ್ಣ ಕಾಣ್ಬಹುದು ಅಂದ್ರೆ ಇಮಿಡಿಯೇಟ್ ಅಂತ ಹೇಳಿಲ್ಲ, ಮಾಡಿ ಅಂತ ಹೇಳಿದೆ. ಆದ್ರೆ ಅವ್ರು ಹೇಳಿದ ಅಂದ್ರೆ ನಾನು 4 ದಿವಸ ಮಾಡಿ ನನಗೆ ಕಾಣ್ಲಿಕ್ಕೆ ನೀವು ಹೇಳಿದ್ರಿ ಕಾಣ್ತದೆ ಅಂತ. ಅದು ಕೃಷ್ಣ ಆಟದ ಗೊಂಬೆ ಅಲ್ಲ ಇಮಿಡಿಯೇಟ್ ನಿಮಗೆ ಕಾಣ್ಲಿಕ್ಕೆ. ದಯವಿಟ್ಟು ತಿಳ್ಕೊಳ್ಳಿ. ಅದು ಜನರಿಗೆ ಎಂತಂದ್ರೆ ಇನ್ಸ್ಟಾ ಬೇಕು ಇಮಿಡಿಯೇಟ್. ಈಗ ಇನ್ವೆಸ್ಟ್ಮೆಂಟ್ ಅಲ್ಲಿ ಕೂಡ ಜನರೆಲ್ಲ ಹೆಚ್ಚಿನವರು ಈ ಯಂಗ್ಸ್ಟರ್ಸ್ ಎಲ್ಲ ಕಿವಿ ಕೇಳ್ತಾ ಇರ್ತಾರೆ, ಅಂದ್ರೆ ಎಲ್ಲಿ ಇಮಿಡಿಯೇಟ್ ಅವರು ಫಾಸ್ಟ್ ಸಿಗ್ತದೆ ಅಂದ್ರೆ 10-20 ವರ್ಷದ ಪ್ಲಾನ್ ಎಲ್ಲ ಹೇಳಿದ್ರೆ ಅವ್ರು ಹೇಳುದು ಅಷ್ಟೆಲ್ಲ ಬೇಡಪ್ಪ, ಇಮಿಡಿಯೇಟ್ ಈ ವರ್ಷ ಆಗ್ತದೆ, ನೆಕ್ಸ್ಟ್ ಇಯರ್ ಇದೇ ಟೈಮ್ ಸಿಗ್ತದೆ ಡಬಲ್. ಆ ರೀತಿ ಜನರಿಗೆ ರಿಟರ್ನ್ಸ್ ಫಾಸ್ಟ್ ಬೇಕು.
ಆದ್ರೆ ಭಕ್ತಿಯಲ್ಲಿ ಈ ರೀತಿ ಫಾಸ್ಟ್ ರಿಟರ್ನ್ ಆದ್ರೆ ಗುರುಕೃಷ್ಣ ಕೃಪೆ ಇದ್ರೆ ಸಿಗ್ಬೋದೇನಾ, ಅದು ಬೇರೆ ವಿಷಯ. ಆದ್ರೆ ಅಷ್ಟು ಫಾಸ್ಟ್ ಸಿಗ್ಲಿಕ್ಕಿಲ್ಲ. ಆದರೆ ತಾಳ್ಮೆ ಮತ್ತು ನಿರಂತರ ಪ್ರಯತ್ನಶೀಲತೆಯನ್ನು ಮಾತ್ರ ನಾವು ದಿವ್ಯ ವ್ಯವಸ್ಥೆಯ ಸಾಕ್ಷಾತ್ಕಾರ ಪಡೆಯಬಹುದು. ತಾಳ್ಮೆ ಬೇಕು, ತಾಳಿದವನು ಬಾಳಿಯನು. ಪರಮ ಸತ್ಯ ಮತ್ತು ಭಗವಂತನ ವಿಭಿನ್ನ ರೂಪಗಳು ಅರಿವು ಪಡೆಯಬಹುದು. ಮತ್ತೆ ಕೃಷ್ಣನ ಪರಮ ಸತ್ಯ ಅಂದ್ರೆ ಕೃಷ್ಣ, ಅವನನ್ನು ನೀವು ಅರಿಬಹುದು. ಮತ್ತೆ ಅವನ ವಿಭಿನ್ನ ರೂಪ, ಕೃಷ್ಣನಿಗೆ ವಿಭಿನ್ನ ರೂಪ ಉಂಟು. ಅನುಭವಗಳಿಗೆ ಅವನು ನಿರಾಕಾರನಾಗಿದ್ದಾನೆ. ಅನುಭವಿಗಳಿಗೆ ಅವನು ನಿರಾಕಾರ ಆಗಿದ್ದಾನೆ. ಆದರೆ ಅನಾನುಭವಿಗಳಿಗೆ ಅವನು ನಿರಾಕಾರನಾಗಿದ್ದಾನೆ. ಆದರೆ ಅನುಭವಿಗೆ ಅವ ದಿವ್ಯ ರೂಪದಲ್ಲಿ ಲಭ್ಯನಾಗಿದ್ದಾನೆ. ಅನಾನುಭವಿ, ಯಾರಿಗೆ ಅನುಭವ ಇಲ್ಲ ಅವರಿಗೆ ಅವನು ನಿರಾಕಾರ ಆಗಿದ್ದಾನೆ. ಆದರೆ ಯಾರು ಅನುಭವ ಉಂಟು ಭಕ್ತಿದು ಅವರಿಗೆ ಅವನು ದಿವ್ಯ ರೂಪದಲ್ಲಿ ಇದ್ದಾನೆ. ನಿಜವಾಗಿ ಕೃಷ್ಣನಿಗೆ ರೂಪ ಉಂಟು. ಆದರೆ ಈ ಎಲ್ಲ ಸಂಶಯಗಳು ಇಲ್ಲ ಅಂತ ಹೇಳ್ತಾರೆ. ಇದು ದೊಡ್ಡ ಒಂದು ಅಂತ ಹೇಳುದು, ಜನರು ಯಾರು ಅದಕ್ಕೆ ಹೋಗ್ತಾರೆ. ಪ್ರಭುಪಾದ ಯಾವಾಗ ಹೇಳುವಂಥದ್ದು, ಒಬ್ಬ ಬಂದು ಪ್ರಭುಪಾದ ಹೇಳುವಂಥದ್ದು, ಪ್ರಭುಪಾದ ಯಾಕೆ ಜನರೆಲ್ಲ ಈ ಮಾಯವಾದ ಮತ್ತು ನಿರಾಕಾರವಾದ ತಗೊಳ್ತಾರೆ, ಕೃಷ್ಣನಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ. ಪ್ರಭುಪಾದ ಹೇಳುವಂಥದ್ದು, ಚೀಟರ್ಸ್ ಆರ್ ಬೆಟರ್ ಟು ಬಿ ಚೀಟೆಡ್. ಜನರೆಲ್ಲರೂ ಅಂದ್ರೆ ಆ ಮಾಯಾವಾದಿಗಳು ಯಾರಾದ್ರು ಅವರು ಚೀಟರ್ ಅಂತೆ. ಮತ್ತೆ ಜನರು ಹೋಗುವವರು ಕೂಡ ಏನಂದ್ರೆ ಅವರು ಬೆಟರ್ ಟು ಬಿ ಚೀಟೆಡ್. ಯಾಕಂದ್ರೆ ಅವರು ಗೊತ್ತಿದ್ದು ಹೋಗ್ತಾರೆ. ಹೀಗೇಗಂದ್ರೆ ಇನ್ನೊಂದು ಪ್ರಭುಪಾದ ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬನಿಗೆ ರೋಡ್ ಕ್ರಾಸ್ ಮಾಡ್ಬೇಕು, ಅವನಿಗೆ ಕಣ್ಣು ಕಾಣುವುದಿಲ್ಲ. ಅವ ಮತ್ತೆ ಹೋಗುವ ಸಹಾಯಾರ್ಥ ಕೇಳುವಂಥದ್ದು, ಇನ್ನೊಬ್ಬ ಯಾರು ಕಣ್ಣು ಕಾಣಲಿಲ್ಲ ಅವನನ್ನು ಕೇಳುವಂಥದ್ದು, ನನಗೆ ರೋಡ್ ಕ್ರಾಸ್ ಮಾಡಿಸುವಂತ. ಪ್ರಭುಪಾದ ಹೇಳ್ತಾರೆ ಇದು ಸಾಧ್ಯವಾ? ಇಲ್ಲ. ಯಾವಾಗ ಸಾಧ್ಯ? ಇನ್ನೊಬ್ಬನಿಗೆ ಕಣ್ಣು ಕಾಣುವವನಿಗೆ ತಗೊಂಡ್ರೆ ಅಲ್ಲಿ ಸಾಧ್ಯ. ಅದೇ ರೀತಿ ಈ ಮಾಯವಾದಿ ನಿರಾಕಾರವಾದ ಎಲ್ಲರೂ ದೇವರಿಲ್ಲ, ದೇವರಿಗೆ ರೂಪವಿಲ್ಲ ಎಲ್ಲ ಹೇಳ್ತಾರಲ್ಲ, ಅವರಿಗೆ ಆಕ್ಚುಲಿ ಕಣ್ಣು ಕಾಣುವುದಿಲ್ಲ. ಆದ್ರೆ ಜನ ಯಾವ ಹೋಗ್ತಾನೆ ಅವರಿಗೆ ಫಸ್ಟ್ ಆಫ್ ಆಲ್ ಕಣ್ಣು ಕಾಣುವುದಿಲ್ಲ. ಮತ್ತೆ ಇನ್ನೊಬ್ಬ ಕಣ್ಣು ಕಾಣದವನನ್ನು ಅವ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಹೋಗುವಂಥದ್ದು. ಮತ್ತೆ ಎಂತ ಆಗ್ತದೆ, ಅವ ಅಲ್ಲಿ ಕುಸಿದು ಬೀಳ್ತಾನೆ. ಪ್ರಭುಪಾದ ಹೇಳ್ತಾರೆ ಇದು ಆಧ್ಯಾತ್ಮಿಕ ಆತ್ಮಹತ್ಯೆ, ಸ್ಪಿರಿಚುವಲ್ ಸುಸೈಡ್ ಅಂದ್ರೆ ಪ್ರಭುಪಾದ ಹೇಳ್ತಾರೆ. ಎಷ್ಟೋ ಬಾರಿ ಹೇಳ್ತಾರೆ, ಒಬ್ಬ ನಾಸ್ತಿಕ ಇದ್ದಾನೆ, ಮತ್ತೆ ಇನ್ನೊಬ್ಬ ಮಾಯವಾದಿ ಮತ್ತು ನಿರಾಕಾರವಾದಿ. ಅಂದ್ರೆ ಅವ ಕೂಡ ಶಾಸ್ತ್ರವೆಲ್ಲ ಹೇಳ್ತಾನೆ, ಆದ್ರೆ ದೇವರಿಲ್ಲ, ದೇವರ ರೂಪವಿಲ್ಲ ಅಂತ ಹೇಳುವ. ಇವ ತುಂಬಾ ಡೇಂಜರಸ್ ಅಂತೆ. ನಾಸ್ತಿಕ ಆಗ್ಬೋದು, ದೇವರ ನಂಬದವ. ಆದ್ರೆ ದೇವರನ್ನು ನಂಬಿ ತಪ್ಪುತ್ತದೆ ರೀತಿಯಲ್ಲಿ ಹೇಳುವ, ಎಂತಂದ್ರೆ ದೇವರಿಗೆ ರೂಪವಿಲ್ಲ ಇದೆ ಹೇಳುವವ, ಅವ ದೊಡ್ಡ ಡೇಂಜರಸ್. ಇದು ಆಧ್ಯಾತ್ಮಿಕ ಆತ್ಮಹತ್ಯೆ ಅಂತ. ಯಾವುದು? ದೇವರಿಗೆ ರೂಪ ಎಲ್ಲ ಹೇಳುವಂಥದ್ದು, ಅದು ಸ್ಪಿರಿಚುವಲ್ ಸುಸೈಡ್. ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ, ನೀವು ಒಂದು ಸರಿಯಾದ ಸಂಸ್ಥೆಗೆ ಬಂದಿದ್ದೀರಿ, ಸರಿಯಾದ ಕಡೆಗೆ ಬಂದಿದ್ದೀರಿ. ಇಲ್ಲಿ ನಿಮ್ಗೆ ಪ್ರಯೋಜನ ಉಂಟು, ಕೃಷ್ಣನಿಗೆ ರೂಪ ಉಂಟು, ಅದು ಸರಿ. ಆದ್ರೆ ಎಲ್ಲ ಮಾಯವಾದ ಸಂಸ್ಥೆಗಳೆಲ್ಲ ಹೇಳುವಂಥದ್ದು ರೂಪವಿಲ್ಲ, ಆಕಾರವಿಲ್ಲ, ಅದು ಟೋಟಲಿ ಖಂಡನೀಯ. ಎಸ್, ಯಾವ್ದಾದ್ರು ಪ್ರಶ್ನೆ ಅದ್ರಲ್ಲಿ ಕೇಳ್ಬೋದು, ದಯವಿಟ್ಟು. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾವ ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ, ಇಲ್ಲಿ ಭಕ್ತಿಯ ಅಂಜನದಿಂದ ಶುದ್ಧವಾದ ಪರಿಪೂರ್ಣ ಆಲೋಚನೆಗಳಿಂದ ಅವರು ಭಗವಂತನನ್ನು ಈಗಾಗಲೇ ಕಂಡಿದ್ದಾರೆ. ಅಂಜನ, ಭಕ್ತಿಯ ಅಂಜನ, ಭಕ್ತಿಯ ಪ್ರೋಸೆಸ್. ಓಕೆ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಎಸ್, ಯಾರ್ದಾದ್ರು ಪ್ರಶ್ನೆ ಉಂಟಾ ಇವತ್ತಿದು? ಹರೇ ಕೃಷ್ಣ ಕೇಳಿ ದಯವಿಟ್ಟು. ಎಸ್, ಸರಿತಾ ಮಾತಾಜಿ ಪ್ರಶ್ನೆ ಉಂಟಾ ಮಾತಾಜಿ? ಇಲ್ಲ ಪ್ರಭುಜಿ, ಕ್ಲಿಯರ್ ಇತ್ತು. ಕ್ಲಿಯರ್ ಉಂಟಾ? ಹಾ ಪ್ರಭುಜಿ. ಎಸ್, ಶಿಲ್ಪಾ ಮಾತಾಜಿ ಪ್ರಶ್ನೆ ಉಂಟಾ? ಇಲ್ಲ ಪ್ರಭುಜಿ. ಇಲ್ವಾ? ಎಲ್ಲ ಹೌದು. ಡೌಟ್ ಇದ್ರೆ ಅಲ್ಲೇ ಕೇಳಿ. ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ, ಈ ಇದ್ದಿಲು ಎಂತ ಆಗ್ತದೆ, ಇದ್ದಿಲು ಮರದೊಳಗೆ ಹೋಗ್ತದೆ, ಮತ್ತೆ ಅದು ಒಳಗೆ ಫುಲ್ಲು ತಿಂತಾ ಬರ್ತದೆ. ಮತ್ತೆ ನೀವು ಜಸ್ಟ್ ಒಂದು ಮರಕ್ಕೆ ಹೀಗೆ ಹೊಡೆದ್ರೆ ಇಮಿಡಿಯೇಟ್ ಆಗಿ ಕಟ್ ಆಗ್ತದೆ, ಅಂದ್ರೆ ಇದ್ದಿಲು ತಿಂದಿರ್ತದೆ. ಅದೇ ರೀತಿ ಈ ಮಾಯವಾದಿ ನಿರಾಕಾರವಾದಿ ಆ ಒಂದು ಎಂತ ಹೇಳುದು, ಅವರ ಆ ಇದು ಎಂತ ಹೇಳುದು,
ಅವರ ಮೆಸೇಜ್ ಅದು ಟೋಟಲಿ ಇದ್ದಿಲ್ಲ ಹಾಗೆ, ಅದು ಎಂದಾಗ್ತದೆ ಒಳಗೆ ನಮ್ಮನ್ನು ಫುಲ್ ತಿಂದಿರ್ತದೆ. ಹಾಗಾಗಿ ಹೆಚ್ಚಿನವರು ಅಂದ್ರೆ ಭಾರತದಲ್ಲಿ ಇದು ಜಾಸ್ತಿ ಪ್ರಚಾರ ಆಗಿದೆ ಮುಂಚೆಯಿಂದ. ಅಂದ್ರೆ ದೇವರಿಗೆ ರೂಪವೆಲ್ಲ ದೇವರ ಶಕ್ತಿ, ಆಕ್ಚುಲಿ ದೇವರಿಗೆ ರೂಪ ಉಂಟು. ಹಾಗಾಗಿ ಅದು ಒಳಗೆ ಕೊರಿಬಾರ್ದು, ಅದು ಹೊರಗೆ ಬರಬೇಕು. ಹೊರಗೆ ಬರುವುದಂದ್ರೆ ಪ್ರಶ್ನೆ ಮೂಲಕ ಬರಬೇಕು. ಹಾಗಾಗಿ ಇದಕ್ಕೆಲ್ಲ ಭಾಗವತಮಲ್ಲಿ ಉತ್ತರ ಉಂಟು. ಇದ್ದಿಲ್ಲಿಗೆ ಧರ್ಮ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ, ಹೇಳಿ ಬೆನಜ ಅವರೇ. ಪ್ರಭುಜಿ ನಿಮ್ಮಲ್ಲಿ ಜಪಮಾಲೆ ಸಿಗ್ಬೋದಾ? ಹಾ, ನಿಮ್ಮಲ್ಲಿ ಜಪಮಾಲೆ ಜಪಮಾಲೆ ಉಂಟು ಮಾತಾಜಿ. ಎಲ್ಲಿ ನಿಮ್ದು ಮನೆಯಲ್ಲಿ? ಇಲ್ಲೇ ಮೂಡುಬಿದ್ರಿಮ್ಮ ಪ್ರಭುಜಿ. ಕಳಿಸಬಹುದಪ್ಪ, ಬಸ್ಸಲ್ಲಿ ಕಳಿಸಬಹುದು, ಇಲ್ಲಾಂದ್ರೆ ಕೊರಿಯರ್ ಕೂಡ ಮಾಡಬಹುದು. ನಾನ್ ನಿಮಗೆ ಮೆಸೇಜ್ ಮಾಡ್ಬೇಕಾ ಪ್ರಭುಜಿ ಅಡ್ರೆಸ್ನ? ಹಾ, ಅಡ್ರೆಸ್ ಮೆಸೇಜ್ ಮಾಡಿ. ಹೌದು. ನನ್ನ ನಂಬರ್ ಉಂಟು ಅದನ್ನ- ಮಾತಾಜಿ? ಹಾ ಪ್ರಭುಜಿ ಇದೆ. ಉಂಟಲ್ಲ, ಮೆಸೇಜ್ ಮಾಡಿ. ಮತ್ತೆ ಆನ್ಲೈನ್ ಪೇಮೆಂಟ್ ಪ್ರಭುಜಿ ಇಲ್ಲವಾ? ಜಪಮಾಲೆ ಅಲ್ಲ, ಈಗ ನೀವು ನಂಗೆ ಗೂಗಲ್ ಪೇ ಮಾಡಿ, ನಾನು ಕಳಿಸ್ತೇನೆ. ಹಾ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಧನ್ಯವಾದ. ಎಸ್, ಬೇರೆ ಯಾರು ಪ್ರಶ್ನೆ ಉಂಟಾ? ನೋಡಿ, ಪ್ರಭುಪಾದ ಯಾಕೆಂದ್ರೆ ಇದನ್ನು ಸ್ಟ್ರೆಸ್ ಯಾಕೆ ಮಾಡಿದ ಅಂದ್ರೆ ಪ್ರಭುಪಾದ ಹೇಳಿದ್ದಾರೆ. ಪ್ರಭುಪಾದ ಹೇಳುವಂತದ್ದು ಸ್ಟಾರ್ಟಿಂಗ್ 66 ಅಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಅವರು ಇನಿಷಿಯೇಷನ್ ಮಾಡಿದ್ರು 2 ವರ್ಷ ಬಿಟ್ಟು, 1 ವರ್ಷ ಬಿಟ್ಟು ಸ್ಟಾರ್ಟಿಂಗ್ ಏನು ಮಾಡಿದ್ರು, 1 ವರ್ಷ 2 ವರ್ಷ ಬಿಟ್ಟು. ಆಗ ಅವರು ಸ್ಟಾರ್ಟಿಂಗ್ ಇನಿಷಿಯೇಷನ್ ಮಾಡುವಾಗ ಅವರು ಕೇಳಿದ ಪ್ರಶ್ನೆ ಒಂದೇ, ಕೃಷ್ಣ ಯಾರು? ಕೃಷ್ಣನಿಗೆ ರೂಪ ಉಂಟಾ ಅಂತ. ಅವರು ಎಸ್, ಕೃಷ್ಣನಿಗೆ ರೂಪ ಉಂಟು. ಕೃಷ್ಣ ಯಾರು? ಕೃಷ್ಣ ದೇವೋತ್ತಮ ಪರಮಪುರುಷ. ಕೃಷ್ಣನಿಗೆ ರೂಪ ಉಂಟು. ಎಸ್, ಕೃಷ್ಣ ರೂಪ. ಎಸ್, ನಿಮ್ಗೆಲ್ಲರೂ ನಾನು ದೀಕ್ಷೆ ಮಾಡ್ತೇನೆ. ಪ್ರಭುಪಾದ ಹೇಳಿದ್ರೆ ಇದು ಅಂದ್ರೆ ಫಸ್ಟ್ಗೆ ಕೃಷ್ಣ ಯಾರು? ಕೃಷ್ಣ ದೇವೋತ್ತಮ ಪರಮಪುರುಷ. ಕೃಷ್ಣನಿಗೆ ರೂಪ ಉಂಟು. ಎಸ್, ಎಲ್ಲರಿಗೂ ದೀಕ್ಷೆ ಮಾಡಿದ್ರು. ಪ್ರಭುಪಾದ ಹೇಳಿದ ಈ ಬೇಸಿಕ್. ಯಾಕೆಂದ್ರೆ ಈ ಭಾರತದಲ್ಲಿ ಹೆಚ್ಚಿನವರಿಗೆ 99% ಜನರು ಕೃಷ್ಣನಿಗೆ ರೂಪವಿಲ್ಲ, ಕೃಷ್ಣ ಶಕ್ತಿ ಅಂತ ಎಣಿಸಿದ್ದಾರೆ. ಇಲ್ಲ, ಕೃಷ್ಣನಿಗೆ ರೂಪ ಉಂಟು. ಹಾಗೆ ಇದು ತುಂಬಾ ಮುಖ್ಯ. ಎಸ್, ಯಾರಾದ್ರೂ ಪ್ರಶ್ನೆ ಉಂಟಾ? ದಯವಿಟ್ಟು ಕೇಳಿ. ಇಲ್ವಾ? ಓಕೆ, ಹಾಗಾದ್ರೆ ನಾವು